ಕಾಲದಲ್ಲಿ 2 ಸಲ ಆಯ್ತು ಅದು ಬೀಳುದು. ಆದ್ರೂ ಸಹ ಅವ್ರ ಹತ್ರ ಹೇಳಿದ್ರೆ ಸಹ ಅವ್ರು ಕೇಳುದಿಲ್ಲ. ಕೌನ್ಸಿಲರ್ ಬಂದಿದ್ರು, ನಿನ್ನೆ ಬಂದದ್ದು ನಾವು ನೋಡಿದ್ವಿ ಓಟ್ ಹಾಕಿದ ನಂತರ. ಆದ್ರೆ ಇಷ್ಟವರೆಗೆ ನಾವು ಅವರನ್ನು ನೋಡ್ಲಿಲ್ಲ. ನಾವು ಯಾಕೆ ಓಟ್ ಹಾಕುದು ಅವರಿಗೆ? ದಕ್ಷಿಣ ಕನ್ನಡದಾದ್ಯಂತ ಧಾರಾಕಾರ ಮಳೆಯಿಂದಾಗಿ ತೊಂದರೆಗಳು ಸಂಭವಿಸ್ತಾನೆ ಇದೆ. ಈಗ ನಾವು ಪುತ್ತೂರಿನಲ್ಲಿ ಇರುವಂತದ್ದು. ಪುತ್ತೂರಿನ ಮೊಟ್ಟೆತಡ್ಕದ ಸಮೀಪದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಗುಡ್ಡ ಜರಿದು ಆಗಿರುವಂತಹ ಅನಾಹುತವನ್ನ ತೋರಿಸ್ತಾ ಇದ್ವಿ. ಕೆಳಗಿನ ಭಾಗದ ಮನೆಯ ಗೋಡೆಗೆ ಗುಡ್ಡ ಜರಿದಿರುವಂತದ್ದು, ಜೊತೆಗೆ ಆ ಮನೆಯ ಮೇಲ್ಭಾಗದ ಸೀಟ್ ಕೂಡ ಹೋಗಿರುವಂತದ್ದು, ಸಂಪೂರ್ಣವಾಗಿ ಧ್ವಂಸ ಆಗಿತ್ತು. ಈಗ ಹೊಸ ಸೀಟನ್ನ ಹಾಕಲಾಗಿದೆ ಅನ್ನುವಂಥದ್ದನ್ನ ಮನೆಯವರು ಕೂಡ ತಿಳಿಸಿದ್ರು. ಜೊತೆಗೆ ಈಗ ಆ ಕೆಳಗಿನ ಭಾಗದಲ್ಲಿರುವಂತಹ ಮನೆಯು ಕೂಡ ಅಪಾಯದ ಅಂಚಿನಲ್ಲಿದೆ. ಇದು ನಗರಸಭೆಯ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರದೇಶ. ಮೊಟ್ಟೆತಡ್ಕದ ಮುಖ್ಯ ರಸ್ತೆಯಿಂದ ಕೇವಲ 100 ಮೀಟರ್ನ ದೂರದಲ್ಲಿರುವಂತಹ ಪ್ರದೇಶ ಇದು. ಇದರ ಪಕ್ಕದಲ್ಲೇ ಇನ್ನೊಂದು ದೊಡ್ಡ ಮನೆ ಇದೆ. ಅದರ ಪಕ್ಕದ ಕಾಂಪೌಂಡ್ ಕುಸಿದಿರೋದ್ರಿಂದ ಅದರ ಗೋಡೆಗೂ ಕೂಡ ಅಪಾಯ ಇದೆ. ನಾವು ಅದನ್ನು ನಿಮಗೆ ತೋರಿಸ್ತೀವಿ ಸಂಪೂರ್ಣವಾಗಿ. ಇಲ್ಲಿ ಆತಂಕ ಇದೆ, ಎಲ್ಲ ಮನೆಯವರಿಗೂ ಕೂಡ ಆತಂಕ ಇದೆ. ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನೀರು ಬರುವುದರಿಂದ ಅಥವಾ ಏಕಾಏಕಿ ನಿನ್ನೆ ನೀರು ಬಂದಿರೋದ್ರಿಂದ ಈ ಗುಡ್ಡ ಅಥವಾ ಈ ಒಂದು ಗೋಡೆ ಕುಸಿಯಿತು ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಈಗಾಗಲೇ ಈ ಒಂದು ಮನೆಗೆ ಆತಂಕ ಕೂಡ ಮನೆ ಮಾಡಿರುವಂಥದ್ದು ನಮಗೆ ಕಾಣ ಸಿಗ್ತಾ ಇದೆ. ಜೊತೆಗೆ ಅವ್ರು ಹೇಳ್ತಾ ಇರುವಂಥದ್ದು, ನಮಗೆ ಆದಷ್ಟು ಬೇಗ ಇದಕ್ಕೆ ಸೂಕ್ತ ಪರಿಹಾರ ಬೇಕು ಅಥವಾ ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಕೊಡಬೇಕು ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿಯ ಸ್ಥಳೀಯರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಇಲ್ಲಿಯ ನಿವಾಸಿಗಳಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ನಾರಾಯಣ್ ಪೂಜಾರಿ. ಓಕೆ, ಯಾವುದು ಮನೆ ನಿಮ್ದು? ಇದೆ ಓಕೆ, ನಿನ್ನೆ ಕುಸಿದಾಗ ನೀವೆಲ್ಲಿದ್ರಿ? ಇಲ್ಲೇ ಇದೆ. ಇಲ್ಲೇ ಇದೆ. ಇದು ಈಗ ಚಾ ಕುಡಿದು ನಾನು ಹೊರಗೆ ಬರುವ ಅಷ್ಟರಲ್ಲಿ ಅಲ್ಲಿ ಬಿರುಕು ಬಿಟ್ರು. ಇಲ್ಲಿ ನೀರು ಫುಲ್ ನಿಂತಿದೆ. ಇಷ್ಟರವರೆಗೆ ನೀರು ಬಂತು. ಇಲ್ಲಿವರೆಗೆ ನೀರು ಬಂತು. ಮೇಲೆ ಎಲ್ಲ ನೀರು ಬಂತು. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ. ನೀರನ್ನು ಏನು ಮಾಡುದು ನಾನು? ಅಲ್ಲಿಂದ ಹೋಗ್ಲಿಕ್ಕೆ ದಾರಿ ಇಲ್ಲ. ಜಾಸ್ತಿ ಆಗದಿದ್ರೆ ಆಗದೆ ಅದು ಇಲ್ಲಿಂದ ಹೋಯ್ತು. ಕುಸಿಲಿಗೆ ಕಾರಣ. ಈಗ ನಿಮ್ಮ ಹತ್ರನೇ ಕೇಳ್ತೇನೆ, ಎಂತಮ್ಮ? ಮೇಲಿನವರದು ಮನೆಯದ್ದು ನೀರು ಇಲ್ಲಿಂದ ಬರ್ತಾ ಉಂಟು. ಬಂದು ಆಗುವಾಗ ಇಲ್ಲಿ ಕಾಂಪೌಂಡ್ ಅಲ್ವಾ, ಇಲ್ಲಿ ನೀರು ನಿಲ್ಲುವಾಗ ಅದು ಎಲ್ಲ ಬಿಚ್ಚಿ ಹೋಯ್ತು. ಅವರು ಏನಾದ್ರೂ ಅದೊಂದು ಪೈಪ್ ಹಾಕಿ ಕೊಡುದಿಲ್ಲ. ಹಾಗೆ ಸಮಸ್ಯೆ ಎಷ್ಟು ಸಮಯದಿಂದ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳುದಿಲ್ಲ, ಏನು ಮಾಡುದು ಸಹ ಇಲ್ಲ. ಅಂದ್ರೆ ಈ ಸಮಸ್ಯೆ ಈ ಮಳೆಗಾಲದಲ್ವಾ? ಮಳೆಗಾಲ, ಈ ಮಳೆಗಾಲದಲ್ಲಿ 2 ಸಲ ಆಯ್ತು ಅದು ಬೀಳುದು. ಆದ್ರೂ ಸಹ ಅವ್ರ ಹತ್ರ ಹೇಳಿದ್ರೆ ಸಹ ಅವ್ರು ಕೇಳುದಿಲ್ಲ. 91ರಲ್ಲಿ ನಾನು ಹೋರಾಡ್ತಾ ಇದ್ದೇನೆ. ಯಾವುದಕ್ಕೆ? ಇದನ್ನು ಈ ಸಮಸ್ಯೆ ಮಾಡಿ ನೀರಿಗೆ ಡ್ರೈನೇಜ್ ಏನಾದ್ರು ಮಾಡಿ ಕೊಡಿ. ಈಗ ಅಲ್ಲಿ ನಿಜವಾಗಿ ನಮಗೆ ಅಲ್ಲಿಂದ ಮೇಲಿಂದ ರೋಡ್ ಇದೆ. ಆ ರೋಡ್ ಎಲ್ಲ ಬ್ಲಾಕ್ ಆಗಿದೆ. ಯಾವಾಗ ಮಂಡಲ ಪಂಚಾಯತಿ ಇರುವಾಗ ನಾನು ಇಷ್ಟೆಲ್ಲ ಇದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾರಾದ್ರೂ ಇದಕ್ಕೆ ಪ್ರಯತ್ನ ಇದು ಮಾಡ್ಲಿಲ್ಲ. ಈಗ ಗೋಡೆ ಬಿತ್ತಲ್ಲ, ನಿನ್ನೆ ಯಾರಾದ್ರೂ ಸಂಪರ್ಕಿಸಿದ್ದಾರಾ? ನಿನ್ನೆ ಎಲ್ಲ ಬಂದಿದ್ದಾರೆ. ಪುರಸಭೆಯವರೆಲ್ಲ ಬಂದಿದ್ರು, ಬಂದು ಎಲ್ಲ ನೋಡಿದ್ರು. ಕೌನ್ಸಿಲರ್ ಬಂದಿದ್ರು, ನಿನ್ನೆ ಬಂದದ್ದು ನಾವು ನೋಡಿದ್ವಿ ಓಟ್ ಹಾಕಿದ ನಂತರ. ಆದ್ರೆ ಇಷ್ಟವರೆಗೆ ನಾವು ಅವರನ್ನು ನೋಡ್ಲಿಲ್ಲ. ಅವ್ರಂತವ್ರು ಯಾಕೆ ಓಟಿ ನಿಲ್ಲುದು? ನಾವು ಯಾಕೆ ಓಟ್ ಹಾಕುದು ಅವರಿಗೆ? ಅಷ್ಟೇ. ಈಗ ನಿನ್ನೆ ಕೌನ್ಸಿಲರ್ ಬಂದಾಗ ನೀವೇನ್ ಹೇಳಿದ್ರಿ? ಅದನ್ನ ಹೇಳಿದ್ ನಾವು. ಏನಂತ? ಇಲ್ಲಿ ಬಿದ್ದಿದಲ್ಲ, ಎಂತ ಮಾಡುದ ಇನ್ನು ಅಂತ ಅಷ್ಟೇ. ಅದೇ ಹೇಳಿಲ್ವಾ? ಯಾವ್ದು? ನೀವು ಈಗಲೇ ಬಂದದ್ದು? ಅವ್ರು ಸಿಗ್ಲಿಲ್ಲ, ನಮಗೆ ಸಿಕ್ಕಿದ್ರೆ ನಾವು ಹೇಳ್ತಿದ್ದೇವೆ. ಇಲ್ಲಿ ಮೇಲೆ ಇದ್ರು ಅವರು. ಈಗ ಇಲ್ಲಿ ಆತಂಕದಲ್ಲಿರೋದು ಯಾವ್ದು ಇಲ್ಲಿ ಬೀಳುವಾಗ ಅದು ನಾವು ಕೆಲಸ ಮಾಡುವುದರಲ್ಲೇ ಇದ್ದೇವೆ. ಅಲ್ಲಿ ಒಳಗೆ ನೀರು ಬೀಳ್ತಾ ಉಂಟು, ಕಲ್ಲು ಅದರ ಒಳಗೆ ಉಂಟು. ಅದೆಲ್ಲ ನಾವು ತೆಗೆಯುವುದು ಬಿಟ್ಟು ಇವರ ತರ ಪಂಚಾಯತಿಗೆ ಮಾಡ್ಲಿಕ್ಕೆ ನಮ್ಮಿಂದ ಆಗುದಿಲ್ಲ. ಇದೇ ಆಯ್ತು ಕೆಲಸ ನಮಗೆ. ನಾವು ಬಂದು ಕೇಳುದ, ಅವ್ರು ನಮ್ಮ ಹತ್ರ ಬಂದು ಕೇಳುದ? ಅವ್ರು ಬಂದು ಕೇಳ್ಬೇಕಲ್ಲ ಏನಾಗಿದೆ ಅಂತ ಹೇಳಿ. ನಾವು ನಮ್ಮ ಕೆಲಸ ಎಲ್ಲ ಇದ್ದೇವೆ. ನಿಮ್ಮ ಮನೆ ಯಾವ್ದು? ಇದೇ ಮನೆ ಶೀಟ್ ಎಲ್ಲ ಹೋಗಿ ಅದರೊಳಗೆ ಗೀಸರ್ ಎಲ್ಲ ಇದಾಗಿದೆ. ಇದು ಶೀಟ್ ಎಲ್ಲ ಒಡೆದು ಒಳಗೆ ಎಲ್ಲ ನೀರು ಫುಲ್ ಒಳಗೆ ಬೀಳ್ತಿತ್ತು ನೀರು. ನಾವೆಂತ ಮಾಡುದು? ಈಗ ಟೆಂಪರರಿಯಾಗಿ ಶೀಟ್ ಹಾಕಿದ್ದೇವೆ, ಇನ್ನು ಎಂತ ಮಾಡುದು? ಇಲ್ಲಿ ಈ ಕಾಂಪೌಂಡ್ ಇನ್ನು ಇದು ಕೂಡ ಇದು ಉಳಿಲಿಕ್ಕೆ ಕಷ್ಟನೇ ಸ್ವಲ್ಪ. ಈಗ ಮೇಲಿಂದ ಬರುವ ನೀರಿಗೆ ಏನಾದ್ರೂ ವ್ಯವಸ್ಥೆ ಮಾಡಿದಾರಾ? ವ್ಯವಸ್ಥೆ ಮಾಡ್ಲಿಲ್ಲ ಸರ್. ಇವತ್ತು ಕೂಡ ಮಳೆ ಬಂದ್ರೆ ಅದೇ ರೀತಿ ನೀರು ಬರುದಿಲ್ವಾ? ಬರ್ತದೆ ಏನ್ ಮಾಡುದು? ಅವರು ಸ್ವಲ್ಪ ಸಹಕಾರ ಮಾಡ್ಬೇಕಲ್ಲ ನಮ್ಗೆ ಕೂಡ. ಈಗ ಕೌನ್ಸಿಲರ್ ಎಂತ ಕ್ಯಾರೆ ಮಾಡುದಿಲ್ಲ. ಇಲ್ಲಿಗೆ ಫಸ್ಟ್ ಆ ಓಟುಗೆ ಮಾತ್ರ ಕೇಳಿಕೆ ಬಂದ, ಮತ್ತೆ ಇಷ್ಟರವರೆಗೆ ಬರ್ಲಿಲ್ಲ ಅವರು. ನಿನ್ನೆ ಬಂದಿದ್ದಾರಂತ? ನಿನ್ನೆ ಬಂದಿದ್ದಾರೆ, ಹೌದು. ಮೊದ್ಲು ನಿನ್ನೆ ಬಂದು ಏನ್ ಮಾಡ್ಲಿಕ್ಕೆ ಸರ್? ಮೊದ್ಲೆಲ್ಲ ಬರ್ಬೇಕು ನಮ್ಗೆ. ನಮ್ಮದು ಎಂತ ಇದು ಕಂಪ್ಲೇಂಟ್ ಎಲ್ಲ ಕೇಳ್ಬೇಕಲ್ಲ ಅವರು. ನೀವು ಮೊದ್ಲು ಯಾರತ್ತಾದ್ರೂ ಕಂಪ್ಲೇಂಟ್ ಅವರಿಗೆ ಹೇಳಿದಿರಾ? ಎಷ್ಟು ಸಲ ಹೇಳಿದ್ದೇವೆ ನಾವು. ನಮ್ಗೆ ನೀರು ಕೂಡ ಸರಿಯಾಗಿ ಬರುತ್ತಿಲ್ಲ ನಮ್ಗೆ ಮುನ್ಸಿಪಾಲಿಟಿಯದು, ಅದು ಕೂಡ ಹೇಳಿದ್ದೇವೆ ನಾವು. ಅದು ಆದ್ರೂ ಕೂಡ ಕ್ಯಾರೆ ಮಾಡ್ಲಿಲ್ಲ. ಮತ್ತೆ ನಮ್ಮ ಮಾವ ಎಲ್ಲ ಇದು ಮಾಡಿ ಎಲ್ಲ ಇದು ಹೋರಾಟ ಮಾಡಿ ಮತ್ತೆ ಇವರು
ಸರಿ ಮಾಡಿದ್ರು, ನೀರು ಈಗ ಮನೆಗೆ ಬರ್ತದೆ. ಈಗ ಇದು ಬಿದ್ದ ನಂತರ ನಿನ್ನೆ ನಾನ್ ನೋಡ್ಲಿಲ್ಲ, ಬಂದದವರು ಕೌನ್ಸಿಲರ್ ಬಂದದ್ದು ನಾನ್ ನೋಡ್ಲಿಲ್ಲ. ಅವರು ಇಲ್ಲಿಗೆ ಒಂದ್ಸಲ ನೋಡಿದ್ರು ಹೋದ್ರು ಅಷ್ಟೇ, ಬೇರೆ ಎಂತ ಇಲ್ಲ, ಬೇರೆ ಎಂತ ಹಾ, ಮಾಡಿಲ್ಲ. ಎಂತ ಇಲ್ಲ. ಅವರು ಏನು ಯಾವಾಗಾದ್ರೂ ಯಾರಿಗಾದ್ರೂ ಎಂತಾದ್ರೂ ಆದ್ರೆ ಬರ್ತಾರೆ, ಇಲ್ಲದ್ರೆ ಬರುದಿಲ್ಲ. ಅವರನ್ನು ನೋಡ್ಲಿಕ್ಕೆ ಇಲ್ಲ. ಈಗ ಮತ್ತೆ ಮಳೆ ಆರಂಭ ಆಗಿದೆ, ಭಯ ಇಲ್ವಾ ನಿಮಗೆ? ಭಯ ಉಂಟು. ಮತ್ತೆ ಮನೆ ಒಳಗೆ ರಾತ್ರಿ ನಿದ್ದೆ ಉಂಟಾ ಇಲ್ಲಿ? ಫೌಂಡೇಶನ್ ಇಲ್ಲ ಮನೆ. ಆ ಮನೆದ್ದು ಸದಾ ಇರಲ್ಲ, ಈ ಮನೆದ್ದು ಸದಾ ಇರಲ್ಲ. ಬಿಚ್ಚಿಕೊಂಡು ಬಂದರೆ ಎಲ್ಲಿ ಉಂಟು ಇಲ್ಲಿ? ಇದ್ದಾರಲ್ಲ ಮನೆಯಲ್ಲಿ, ಎಂತ ಮಾಡುದು? ಏನು? ಮಕ್ಕಳೆಲ್ಲ ಮನೆಯಲ್ಲಿ ಇದ್ದಾರಲ್ಲ ಒಳಗೆ, ಎಂತ ಮಾಡುದು? ಇದು ಬಿದ್ರೆ ನಮ್ಮ ಮನೆಗೆ ಬೀಳುದಲ್ಲ, ಎಲ್ಲ ಹೋಗ್ತದೆ. 5-6 ಕಲ್ಲು ಮನೆ ಒಳಗೆ ಇತ್ತು, ನೀರೆಲ್ಲ ಫುಲ್ ತುಂಬಿತ್ತು, ಮತ್ತೆ ತೆಗ್ದದೆಲ್ಲ ಒರೆಸಿ. ಇದು ಇವರ ಮಾತು. ಇಲ್ಲಿಂದ ಬಿದ್ದಂತಹ ಕಾಂಪೌಂಡಿನ ಈ ಕಲ್ಲುಗಳು ಈ ಮನೆಯ ಒಳಭಾಗದಲ್ಲಿ 5-6 ಕಲ್ಲುಗಳು ಇತ್ತು ಅನ್ನುವಂಥದ್ದು. ಜೊತೆಗೆ ಮನೆಯ ಒಳಕ್ಕೆ ನೀರು ಕೂಡ ಪ್ರವೇಶ ಮಾಡಿತ್ತು. ನಿನ್ನೆ ಇಡೀ ದಿನ ನಮಗೆ ಇಲ್ಲಿ ಕೌನ್ಸಿಲರ್ ಬಂದರು, ಜನಪ್ರತಿನಿಧಿಗಳು ಬಂದರು, ಅಥವಾ ನಾವು ಓಟ್ ಹಾಕಿದವರು ಬಂದರು ಅಂತ ನೋಡಲಿಕ್ಕೆ ನಮ್ಮಲ್ಲಿ ಪುರ್ಸೋತಿರ್ಲಿಲ್ಲ. ಯಾಕೆಂತಂದರೆ ಇಲ್ಲಿ ಒಳನುಗ್ಗಿದಂಥ ಮಣ್ಣು ನೀರನ್ನು ತೆಗೆಯುವಂಥ ಕಾರ್ಯದಲ್ಲಿ ನಿರತರಾಗಿದ್ರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಕೂಡ ಮಳೆ ಈಗಾಗಲೇ ಆರಂಭವಾಗಿದೆ. ಈ ಮಳೆ ಇದೇ ರೀತಿಯಾಗಿ ಮುಂದುವರಿದರೆ ಖಂಡಿತವಾಗಿಯೂ ಮತ್ತೆ ಆತಂಕ ಇದೇ ರೀತಿಯಾದಂಥದ್ದು ಇದೆ. ಈಗ ಆ ಆತಂಕ ದೂರ ಆಗಲಿಕ್ಕೆ ಸ್ಥಳೀಯರು ಸೇರ್ಕೊಂಡು, ಅಂದರೆ ಇಲ್ಲಿನವರು ಸೇರ್ಕೊಂಡಿದೆ, ಟಾರ್ಪಲ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಇದು ವ್ಯವಸ್ಥೆ ಅಲ್ಲ, ಇದು ಶಾಶ್ವತ ಪರಿಹಾರಕ್ಕೆ ಯಾವುದೇ ರೀತಿಯಲ್ಲೂ ಕಾರಣ ಆಗೋದಿಲ್ಲ. ಅದರ ಜೊತೆಗೆ ಈ ದೊಡ್ಡ ಮನೆಯೂ ಕೂಡ ಆತಂಕದ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಸೂಕ್ತ ರೀತಿಯಲ್ಲಿ ಇದಕ್ಕೆ ಸ್ಪಂದನೆಯನ್ನು ನೀಡಬೇಕಾಗಿದೆ. ಇದಕ್ಕೆ ಯಾವ ರೀತಿಯಾಗಿ ಯಾವುದೇ ಆತಂಕ ಆಗದಂತಹ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಆ ಕ್ರಮವನ್ನು ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸುದ್ದಿಯ ಆಶಯ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್, ಮೊಟ್ಟೆ ತಡ್ಕ, ಪುತ್ತೂರು. ವಿಶ್ವವಿದ್ಯಾನಿಲಯದಿಂದ ಸತತ ಪ್ರಥಮ ರ್ಯಾಂಕ್ಗಳನ್ನು ಪಡೆದುಕೊಂಡ ಪುತ್ತೂರಿನ ಪ್ರಥಮ ಡಿಸೈನ್ ಕಾಲೇಜ್ ಹಾಗೂ ಪುತ್ತೂರಿನ ಏಕೈಕ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕಾಲೇಜು ಅಕ್ಷಯ. ಜಯಂತ್ ನಡುಬೈಲು ಅವರ ನೇತೃತ್ವದ ಕಾಲೇಜಿನಲ್ಲಿ 3 ವರ್ಷದ ಬಿಕಾಂ ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಬಿಎಸ್ಸಿ ಫ್ಯಾಷನ್ ಅಂಡ್ ಅಪಾರೆಲ್ ಡಿಸೈನ್, 2 ವರ್ಷದ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್, 3 ವರ್ಷದ ಬಿಎಸ್ಸಿ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್, 2 ವರ್ಷದ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ಗಳು ಲಭ್ಯ. ವಿದ್ಯಾರ್ಥಿ ವೇತನ ಸೌಲಭ್ಯ, ಇತರೆ ಕೋರ್ಸ್ಗಳು, ಸ್ಪೋಕನ್ ಇಂಗ್ಲಿಷ್ ತರಬೇತಿ, ಸರ್ಟಿಫಿಕೇಟ್ ಕೋರ್ಸ್ಗಳು, ಶೈಕ್ಷಣಿಕ ಸಾಲ ಸೌಲಭ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಅರ್ಹರಿಗೆ ಉಚಿತ ಸೀಟುಗಳು, ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯೂ ಸಿಗಲಿದೆ. ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ವಿದ್ಯಾಸಂಸ್ಥೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ತಡ ಯಾಕೆ? ದಾಖಲಾತಿ ನೋಂದಾವಣೆ ಆರಂಭಗೊಂಡಿದೆ. ಅಡ್ಮಿಷನ್ಗಾಗಿ ಹಿಂದೆ ಸಂಪರ್ಕಿಸಿ ಅಕ್ಷಯ ಕಾಲೇಜು, ಪುತ್ತೂರು. 0821200030 914111607004 8050108510. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.